ಬೇರೆದಾದ್ರೆ ನಾನು ಅರ್ಧಕ್ಕಿರೋದು ನಾವು ಮಾಡೋಕ್ಕಾಗಲ್ಲ. ಬಟ್ ಪಾಪ ಹ್ಯಾರಿಸ್ ಇಲ್ಲಲ್ಲ, ಅವನೊಂದು ಆಸೆನೊಂದು ಇದು ಮಾಡಬೇಕಲ್ಲ. ಸರಿ ಆಯಿತು ಮಾಡ್ತೀನಿ ಅಂತ ಅಂದೆ ನಾನು. ಆಟಿಡೊಂಜಿ ದಿನ ಮುಗಿಯೋ ಮುಂಚೆ ನಾನು ಆ್ಯಕ್ಚುಲಿ ಶಿವರಾಜ್ ಕುಮಾರ್ ಸರ್ಗೊಂದು ಸಬ್ಜೆಕ್ಟ್ ಮಾಡಿದ್ದೆ. ಆ ಎಂಟ್ರಿ ಸೀನ್ ಅವ್ರು ಅಲ್ಲೇ ನಿಂತು ಆ ಕ್ಯಾರನ್ ಒಳಗಡೆನೆ ಎದ್ದು ನಿಂತು ಅವನು ಬಂದು ಆ ಲುಕ್ ಕೊಟ್ಟು ಇದಕ್ಕೆ ನಾವು ಅಲ್ಲಿ ಹುಚ್ಚೊಯ್ದು ಬಿಡಬೇಕು, ಹಂಗಿರ್ಬೇಕು ಆ ಲುಕ್ ಅಂತೇಳಿ ಅವ್ರು ಪರ್ಫಾರ್ಮ್ ಮಾಡಿ ತೋರಿಸಿದ್ರು. ಅದಾದಮೇಲೆ ಆಟಿಡೊಂಜಿ ದಿನ ಸಿನಿಮಾ ಅಂತೇಳಿ ಅದು ನನಗೆ ಆಕಾಶ್ ಅಂತೇಳಿ ಒಬ್ಬರು ಫೋನ್ ಮಾಡಿದ್ರು. ಅಲ್ಲ ಆಕಾಶ್ ಫೋನ್ ಮಾಡಿ ನಂಗೆ ಅದೇ ರಂಗನ್ ಸ್ಟೈಲಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಇದ್ದು ಸುನೀಲ್ ಅಂತೇಳಿ, ಅವ್ರ ಫ್ರೆಂಡ್ ಆಕಾಶ್. ಅವ್ರು ಫೋನ್ ಮಾಡಿ ಈ ಥರ ಆಟಿಡೊಂಜಿ ದಿನ ಅಂತ ನನ್ನ ಫ್ರೆಂಡ್ ಒಬ್ರು ಡೈರೆಕ್ಷನ್ ಮಾಡ್ತಿದ್ದಾರೆ, ಅದಕ್ಕೊಂದು ನೀವು ಮುಹೂರ್ತಕ್ಕೆ ಹೋಗಿ ಒಂಚೂರು ಇದು ಮಾಡಿ ಗೆಸ್ಟಾಗಿ ಬರಬೇಕು ಅಂತ ಅಂದರು. ಸರಿ ಆಯಿತು ಅಂತ ನಾನು ಇದು ಮಾಡಿದೆ. ಸುನೀಲ್ ಪಾಪ ನಂಗೆ ರಂಗನ್ ಸ್ಟೈಲ್ ಅವನು ಇದು ಬರೀತಿದ್ದ, ಏನು ಡೈಲಿ ಕಲೆಕ್ಷನ್ ರಿಪೋರ್ಟು ಬರೀತಿದ್ರು ಅವರು. ಅಲ್ಲಿಂದ ಪರಿಚಯ, ತುಂಬ ಒಳ್ಳೆ ಹುಡುಗ, ತುಂಬ ಹಾರ್ಡ್ ವರ್ಕರ್ ಅವರು. ಹಾಗೆ ಪರಿಚಯ ಇತ್ತಲ್ಲ, ಸರಿ ಆಯಿತು ನಾನು ಬರ್ತೀನಿ, ಆಮೇಲೆ ನೀವು ಒಂಚೂರು ಸಪೋರ್ಟ್ ಮಾಡಿ ಅವ್ರಿಗೆ ಏನೇನು ಬೇಕು ಅಂದರೆ ಆರ್ಟಿಸ್ಟ್ ಇದೆಲ್ಲ ಅಂದ. ಆಯಿತು ನಾನು ಮಾಡ್ತೀನಿ ಬಿಡು ಅಂತಂದು ಹಾಗೆ ಮಾಡಿದ್ದೆ. ಮುಹೂರ್ತಕ್ಕೆ ಹೋದೆ, ಮುಹೂರ್ತ ಎಲ್ಲ ಚೆನ್ನಾಗಿ ಮಾಡಿದ್ರು. ಪಾಪ ಹೊಸ ಪ್ರೊಡ್ಯೂಸರ್ ಹಾಸನ್ದವರು, ಅವನು ಹ್ಯಾರಿಸ್ ಅಂತೇಳಿ, ಅವ್ರು ಸುರೇಶ್ ಅಂಚನ್ ಅವ್ರ ಫ್ರೆಂಡು, ನನಗೂ ಪರಿಚಯ ಇದ್ರು. ನಮ್ಮ ದಗಲ್ಬಾಜಿ ಮಾಡೋ ಟೈಮಲ್ಲೆಲ್ಲ ಜೊತೆಯಲ್ಲಿದ್ದವರು. ತುಂಬ ಕನಸುಗಳು ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷದಿಂದ ಇದು ಮಾಡಿದ್ರು. ಸಿನಿಮಾ ಮಾಡಬೇಕು ಅಂತೇಳಿ ಮಾಡಿದ್ದು, ಶುರು ಮಾಡಿ ಒಂದು 10 ದಿನ ಆಗ್ಬೇಕಾದ್ರೆ ಅದೇನು ವಿಧಿ ಏನೋ ಇದು ಮಾಡಿ ಒಂದು ಆ್ಯಕ್ಸಿಡೆಂಟಲ್ಲಿ ಡೆತ್ ಆಗಿಬಿಟ್ರು ಪಾಪ. ಯಾರು ಅವನು ಹ್ಯಾರಿಸ್ ಸ್ಪಾಟಲ್ಲಿ ಇದಾಗ್ಬಿಟ್ಟು ನಂಗೆ ಬೇಜಾರಾಯ್ತು ಅದು ಕೇಳಿ. ಪಾಪ ಅಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಮಾಡಿದ, ಅದು ಆಗೇ ಇಲ್ಲಲ್ಲ ಅವ್ರ ಕೈಲಿ ಮಾಡೋದಕ್ಕೆ ಅಂತೇಳಿ ಆಮೇಲೆ ಅದು ಸ್ಟಾಪ್ ಆಯಿತು. ಪೃಥ್ವಿ ಅಂಬರ್ ಹೀರೋ ದಿಯಾ ಮಾಡಿದ್ರಲ್ಲ ಅವರು. ಆಮೇಲೆ ನಿರೀಕ್ಷಾ ಶೆಟ್ಟಿ ಮತ್ತು ಸೇಮ್ ಇವರು ನವೀನ್ ಡಿ ಪಟೇಲ್, ಭೋಜರಾಜ್, ಅರವಿಂದ್ ಬೋಳರ್ ಎಲ್ಲರೂ ಇದ್ದರು. ಕತೆ ತುಂಬ ಚೆನ್ನಾಗಿತ್ತು. ಅದು ಒಂದು ಒಳ್ಳೆ ಕತೆ ಲೈನು. ಅದು ಕಾಮಿಡಿ ಸ್ವಲ್ಪ, ಅದನ್ನು ಕಾಮಿಡಿ ಏನಾಯಿತು ಒಂಚೂರು ಡಬಲ್ ಮೀನಿಂಗ್ ಸ್ವಲ್ಪ ಜಾಸ್ತಿ ಇತ್ತು. ಅದು ಬಿಟ್ಟರೆ ಕತೆ ಎಳೆ ಆಗಲಿ ತೊಗೊಂಡೋಗಿರೋದು ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿತ್ತು. ಸರಿ ಅಂತೇಳಿ ಅದು ಆಯಿತು. ಒಂದು ಆಲ್ಮೋಸ್ಟ್ ಒಂದು 60-70% ಟಾಕಿ ಪೋರ್ಷನ್ ಕಂಪ್ಲೀಟ್ ಮಾಡಿದರು ಅವರು, ಕಾಮಿಡಿ ಪೋರ್ಷನ್ ಎಲ್ಲ. ನನ್ನ ಹೀರೋ ಫ್ಲ್ಯಾಶ್ ಬ್ಯಾಕ್ ಮತ್ತು ಕ್ಲೈಮ್ಯಾಕ್ಸ್, ಆಮೇಲೆ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸು, ಸಾಂಗ್ ಸೀಕ್ವೆನ್ಸು ಬ್ಯಾಲೆನ್ಸ್ ಇಟ್ಟಿದ್ರು. ಅಷ್ಟರಲ್ಲಿ ನಂಗೆ ಫೋನ್ ಮಾಡಿದ್ರು ಆಕಾಶ್, ಸರ್ ಹೀಗಾಗಿದೆ, ನೀವು ಮಾಡ್ತೀರಾ, ಕಂಪ್ಲೀಟ್ ಮಾಡ್ತೀರಾ ಅಂತ. ನಾನು ಮಾಡ್ತೀನಿ. ನಾನು ಬೇರೆದಾದ್ರೆ ನಾನು ಅರ್ಧಕ್ಕಿರೋದು ನಾವು ಮಾಡೋಕ್ಕಾಗಲ್ಲ. ಬಟ್ ಪಾಪ ಹ್ಯಾರಿಸ್ ಇಲ್ಲಲ್ಲ, ಅವನೊಂದು ಆಸೆನೊಂದು ಇದು ಮಾಡಬೇಕಲ್ಲ. ಸರಿ ಆಯಿತು ಮಾಡ್ತೀನಿ ಅಂತ ಅಂದೆ ನಾನು. ಆಮೇಲೆ ಸರಿ ಸರ್ ಪೇಮೆಂಟ್ ಅಂತ, ಪರವಾಗಿಲ್ಲ ನೀವು ಎಷ್ಟು ಬೇಕಾದ್ರೂ ಕೊಡಿ, ನಾನು ಏನಿಲ್ಲ ಅಂತಂದು, ಖರ್ಚಿಗೆ ಏನಾಗುತ್ತೋ ಅದು ಕೊಡಿ ನನಗೆ. ಆಮೇಲೆ ಪೇಮೆಂಟ್ ಮಾತಾಡಿದ್ರೆ ಆಯಿತು ಅಂತೇಳಿ ಆಮೇಲೆ ನಾನು ಹೇಳಿದೆ, ಹೆಸರು ಅವನದೇ ಇರಲಿ, ಡೈರೆಕ್ಷನ್ ನಂದೇನು ಹೆಸರು ಬೇಡ, ಅವನ ಹೆಸರಲ್ಲೇ ಮಾಡ್ತಿತ್ತು ಸಿನಿಮಾ. ಸರಿ ಆಯಿತು ಅಂದ. ಆಮೇಲೆ ನಿಮ್ಮದು ಬೇಕಿದ್ರೆ ಗೌರವ ನಿರ್ದೇಶನ ಅಂತ ಹಾಕಿದಾರೆ, ಹಾಕಿ ಅಂತ ಹೇಳಿದೆ. ಆಯಿತು ಅಂತೇಳಿ ಅವ್ನ ಮೇನ್ ಹೆಸರು ಅವನದೇ ಇರಲಿ ಅಂತ ಹೇಳಿದೆ. ಆಯಿತು ಅಂತ ಒಪ್ಕೊಂಡು ಆಮೇಲೆ ಶುರು ಮಾಡಿದೆ. ಅದನ್ನು ಕಂಟಿನ್ಯೂ ಮಾಡಿ ಅದು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿದೆ. ಯಾಕಂದರೆ ಒಂದು ಸಿನಿಮಾನ ಏನು ಗೆಲ್ಲಿಸಬೇಕು ಅಂತ ಏನೇನು ಇದಿತ್ತು ಅದನ್ನು ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಟ್ಟು ಮಾಡಿದೆ. ಒಳ್ಳೆ ಬಂತು, ಸಿನಿಮಾ ಚೆನ್ನಾಗಿ ಬಂತು, ಚೆನ್ನಾಗಾಯಿತು. ಅದು ಫಸ್ಟ್ 2 ವಾರ ಚೆನ್ನಾಗಿತ್ತು ಕಲೆಕ್ಷನ್. ಬಟ್ ಆ ಟೈಮಲ್ಲಿ ಸ್ವಲ್ಪ ಅಲ್ಲೇನೋ ಮಂಗಳೂರು ಗಲಾಟೆ ಸ್ಟಾರ್ಟ್ ಆಗೋಯಿತು. ಅಷ್ಟರಲ್ಲಿ ಮತ್ತೆ ಥಿಯೇಟ್ರೆಲ್ಲ ಬಂದ್ ಮಾಡಿ ಮತ್ತೆ ಅದು ಇದಾಗೋಯಿತು. ಹಾಗಾಗಿ ಆ ಸಿನಿಮಾ ಸ್ವಲ್ಪ ಅಂದ್ಕೊಂಡಾಗೆ ರೀಚ್ ಆಗಿಲ್ಲ ಅದು. ಆಯಿತು. ಅದಾದಮೇಲೆ ಮತ್ತೆ ಈ ಕನ್ನಡ ಸಿನಿಮಾದೊಂದು ಪ್ಲ್ಯಾನ್ ಮಾಡ್ತಾಯಿದ್ವಿ. ಈಗ ನನ್ನ ಮುಂದಿನ ಸಿನಿಮಾ ಒಂದು 48 hours ಅಂತೇಳಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅದಿನ್ನೇನು ಸ್ಟಾರ್ಟ್ ಆಗಬೇಕಾಗಿತ್ತು ಅಷ್ಟರಲ್ಲಿ ಕೊರೋನಾದು ಸ್ವಲ್ಪ ಹಾವಳಿ ಜಾಸ್ತಿ ಆಯಿತು. ಆಮೇಲೆ ಅದು ಸ್ಟಾಪ್ ಆಯಿತು. ನಮ್ಮ ಇನ್ವೆಸ್ಟ್ ಮಾಡೋರು ಪ್ರೊಡ್ಯೂಸರ್ ಇದ್ದರು, ಅವರು ಬಳ್ಳಾರಿಯವರು, ಅವ್ರ ಫಾದರ್ ಕೊರೋನಾ ಬಂದು ಸ್ವಲ್ಪ ಇದಾಯಿತು. ಆಮೇಲೆ ಈ ನಮ್ಮ ಇನ್ನೊಬ್ಬರು ಪಾರ್ಟ್ನರ್ ಮಂಗಳೂರವರು, ಅವರು ಪಾರ್ಟ್ನರ್ ಇಲ್ಲಲ್ಲ ಅಂತ ಅದನ್ನು ಹಂಗೆ ಹೋಲ್ಡ್ ಮಾಡಿಟ್ಟೆ. ಆಟಿಡೊಂಜಿ ದಿನ ಮುಗಿಯೋ ಮುಂಚೆ ನಾನು ಆ್ಯಕ್ಚುಲಿ ಶಿವರಾಜ್ ಕುಮಾರ್ ಸರ್ಗೊಂದು ಸಬ್ಜೆಕ್ಟ್ ಮಾಡಿದ್ದು. ಯಾವಾಗ ಅದನ್ನು ನಾನು ಆ್ಯಕ್ಚುಲಿ ಅವತ್ತು ಆಡಿಯೋ ಲಾಂಚಲ್ಲಿ ಅವ್ರನ್ನ ಹೇಳಬೇಕು ಅಂತ ಅಂದ್ಕೊಂಡೆ. ಬಟ್ ಬೇಡ, ಆ ಟೈಮಲ್ಲಿ ಬೇಡ ಅಂಥೇಳಿ ಒಂದು ಲೈನ್ ಪಕ್ಕ ರೆಡಿ ಆಗಿಬಿಡಲಿ ಆಮೇಲೆ ಮಾಡೋಣ ಅಂಥೇಳಿ ಶಿವರಾಜ್ ಕುಮಾರ್ ಸರ್ನ ನಮ್ಮ ಎಡಿಟರ್ ಸರ್ ಕಡೆಯಿಂದ, ಸೌಂದರಾಜ್ ಕಡೆಯಿಂದ ಇದು ಮಾಡಿದೆ.
ಅಪ್ರೋಚ್ ಮಾಡಿದ್ವಿ. ಫಸ್ಟ್ ಅವರು ಮನೆಗೆ ಬನ್ನಿ ಅಂತ ಫಸ್ಟ್ ಶೂಟಿಂಗ್ ಸ್ಪಾಟ್ ಹತ್ರ ಹೋದ್ವಿ. ಅಲ್ಲಿ ಅವರು ಎಲ್ಲ ಫಸ್ಟ್ ಒಂದು ಮೀಟಿಂಗ್ ಆಯಿತು. ಅದಾದಮೇಲೆ ಇಲ್ಲಿ ಬೇಡ, ನಾಡ್ದು ಮನೇಲಿ ಬನ್ನಿ, ಮನೆಗೆ ಮಾತಾಡೋಣ ಅಂತಂದರು. ಮನೆಗೆ ಹೋದಾಗ ಅವರು ಪಿ ವಾಸು ಸರ್ ಏನೋ ಬರೋದೆಲ್ಲ ಇತ್ತು. ಅದೇನು ಆಯುಷ್ಮಾನ್ ಭವ್ ಅದೇನೋ ಶೂಟಿಂಗ್ದು ಇದಾಗಿತ್ತು, ಬ್ರೇಕ್ ಆಗಿತ್ತು. ಅದು ನಾಳೆ ಶೂಟಿಂಗ್ದೇನೋ ಡಿಸ್ಕಷನ್ ನಡೀತಾ ಇತ್ತು. ಅದಕ್ಕೆ ಅವರು ಮನೆಗೆ ಹೋದಾಗ ಅಲ್ಲಿ ಮಾತಾಡೋದು. ನಾನು ಆ್ಯಕ್ಚುಲಿ ಮನೆಯಲ್ಲೇ ನೀಟಾಗಿರುತ್ತೆ ಕತೆ ಹೇಳೋಕ್ಕೆ ಅಂತೇಳೆಲ್ಲ ಅಂದ್ಕೊಂಡಿದ್ದು. ಬಟ್ ಅಲ್ಲಿ ಮನೆಯಲ್ಲೂ ಕತೆ ಹೇಳೋಕ್ಕಾಗಿಲ್ಲ. ಸರಿ, ಆಮೇಲೆ ಅವರು ಸೋಮವಾರ ಶೂಟಿಂಗ್ ಇದೆ ಗೌರಿಬಿದನೂರು ಹತ್ರ, ಅಲ್ಲಿ ಬನ್ನಿ, ಅಲ್ಲಿ ಕತೆ ಹೇಳಿ ಅಂತಂದರು. ನಾನು ಶೂಟಿಂಗ್ ಸ್ಪಾಟಲ್ಲಿ ಹಿಂಗೆ ಕತೆ ಹೇಳೋದು, ಅಲ್ಲಿ ಏನಾದರೂ ಟೆನ್ಷನಲ್ಲಿ ಇರ್ತಾರೆ, ಅಲ್ಲಿ ಕತೆ ಹೇಳಿದ್ರು ಹೇಳೋಕ್ಕಾಗಲ್ಲ ಅಂತ. ಸರಿ ಆಯಿತು ಹೋಗೋಣ ಅಂತ ಹೋದ್ವಿ. ಬೆಳಿಗ್ಗೆ 9 ಗಂಟೆಗೆ ಬರೋಕ್ಕೆ ಹೇಳಿದ್ರು. 9 ಗಂಟೆಗೆ ಹೋದೆ. 9 ಗಂಟೆಗೆ ಹೋಗಿ ಕತೆ ಅವರು ಶಾರ್ಟ್ ರೆಡಿ ಆದರು. ಶಾರ್ಟ್ ಮುಗಿಸ್ಕೊಂಡು ಬಂದು ಕತೆ ಕೇಳ್ತೀನಿ ಅಂದರು. ನಾನು ಹೇಳಿದೆ ಅದು ಏನಿಲ್ಲ ಅನ್ನೋದು 1/2 hour 3/4 hour ಬೇಕು, ಮಧ್ಯೆ ಡಿಸ್ಟರ್ಬ್ ಆಗುತ್ತೇನೋ ಅಂತೇಳಿ ನಾನು ಸರಿ ಅವ್ರು ಕರೆದಾಗ ನಾವೇನು ಮಾಡೋಕ್ಕಾಗಲ್ಲ ಹೋದ್ವಿ. ಆಮೇಲೆ ಶಾರ್ಟ್ ಮುಗಿದ ಕೂಡಲೇ ಬಂದು ಕರೆದ್ರು ಅವರು. ನಾನೇನು ಅಂದ್ಕೊಂಡೆ ಮೋಸ್ಟ್ಲಿ ಬ್ರೇಕ್ ಟೈಮಲ್ಲಿ ಕರೀತಾರೆ, ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ ಅಂತ ನಾವು ಕಾರಲ್ಲೇ ಕೂತಿದ್ವಿ. ಅವ್ರು ಏನು ಮಾಡಿದ್ರು, ಶಾರ್ಟ್ ಮುಗಿಸ್ಕೊಂಡು ಇಮಿಡಿಯೇಟ್ ಬಂದು ಬಾಮ ಅಂತೇಳಿ ಹಿಂಗೆ ಕರೆದ್ರು. ನಮ್ಗೆ ಬಿದ್ದು ಅಂತ ಓಡ್ಕೊಂಡ್ಬಂದ್ವಿ ನಾವು. ಅಂತೇಳಿ ಸರಿ ಅಂತೇಳಿ ಹೋದ್ವಿ. ಕಾರಲ್ಲಿ ಕೂತು ಸರಿ ಹೇಳಮ್ಮ ಕತೆ ಹೇಳಮ್ಮ ಅಂದರು. ನಾನು ಸ್ವಲ್ಪ ಚೂರು ರಿಲ್ಯಾಕ್ಸ್ ಆಗೋಕ್ಕೂ ಟೈಮ್ ಸಿಗಲಿಲ್ಲ. ಆದ್ರೂ ಶುರು ಮಾಡಿ ಫಸ್ಟ್ 1-2-3 ಸೀನ್ ಹೇಳೋ ಅಷ್ಟರಲ್ಲಿ ಆರಾಮಾಗಿ ಹೇಳಿ, ಟೆನ್ಷನ್ ತೊಗೊಬೇಡಿ, ಆರಾಮಾಗಿ ಹೇಳಿ ಅಂತ ನೀರು ಕುಡೀನಿ ಅಂತ ನೀರು ಕೊಟ್ಟರು. ನೀರು ಕುಡಿದು ಆದಮೇಲೆ ಮತ್ತೆ ಕತೆ ಹೇಳಿ ಅಂದರು. ಹೇಳ್ತಾ ಹೋದೆ. ಮೊಬೈಲ್ ನೋಡ್ತಾಯಿದ್ರು. ಹಾಗೆ ಮೊಬೈಲ್ ಇಟ್ಬಿಟ್ಟು ಹಂಗೆ ಕ್ಯೂರಿಯಾಸಿಟಿಲಿ ಕೇಳೋಕ್ಕೆ ಶುರು ಮಾಡೋರು. ಕೇಳಿದ್ರು. ಅಷ್ಟರಲ್ಲಿ ಅಸೋಸಿಯೇಟ್ ಬಂದರು. ಶಾರ್ಟ್ ರೆಡಿ ಇದೆ, ಬರ್ತೀನಮ್ಮ, ಬೇರೆ ಯಾವ್ದಾದ್ರು ಜೊತೆಗೆ ಕೇಳು, ನಾನು ಬರ್ತೀನಿ, ಒಂದು 10 ನಿಮಿಷ 1/4 ಗಂಟೆ ಬರ್ತೀನಿ ಅಂತ ಅಂದರು. ಆಮೇಲೆ ಕತೆ ಹೇಳಿದ್ರು. ಇಂಟ್ರೋಲ್ ಬಂತು. ಬಂದಾದ್ಮೇಲೆ ತುಂಬ ಇಂಟ್ರೆಸ್ಟಲ್ಲಿ ಕೇಳಿದ್ರು. ಇಂಟ್ರೋಲ್ ಬಂದಾದ್ಮೇಲೆ ನಾನು ಹೇಳಿದೆ, ಸರ್ ಕಂಟಿನ್ಯೂ ಮಾಡಲಾ ಇಲ್ಲ ಹೇಳಮ್ಮ ಪರವಾಗಿಲ್ಲ, ಅವರು ಇನ್ನೂ ಕರೀಲಿಲ್ಲ, ಪರವಾಗಿಲ್ಲ ಹೇಳಿ ನೀನು ಅಂದರು. ನಾನು ಮತ್ತೆ ಕಂಟಿನ್ಯೂ ಮಾಡಿದೆ. ಕರೆಕ್ಟು 1/4 ಗಂಟೆ ನಾನು ಕತೆ ಹೇಳಿದ್ದೀನಿ. ಒಂಚೂರು ಆ ಕಡೆ ಇದು ಮಾಡಿಲ್ಲ ಅವರು. ಶಾರ್ಟ್ ರೆಡಿದು ಹೋಗದೇ ಫುಲ್ ಕತೆ ಕೇಳಿ ಇಷ್ಟ ಆಗಿ ಅವರು ಅದು ಹೆಂಗಂದರೆ ಅದರೊಂದು ಸೀನ್ ಇದೆ, ಅವನು ಎಂಟ್ರಿ ಆಗೋದೊಂದಿದೆ ಸೀನು. ಆ ಎಂಟ್ರಿ ಸೀನ್ ಅವ್ರು ಅಲ್ಲೇ ನಿಂತು ಆ ಕ್ಯಾರನ್ ಒಳಗಡೆನೆ ಎದ್ದು ನಿಂತು ಅವ್ನಿಗೆ ಬಂದು ಆ ಲುಕ್ ಕೊಟ್ಟು ಇದಕ್ಕೆ ನಾವು ಅಲ್ಲಿ ಹುಚ್ಚೊಯ್ದು ಬಿಡಬೇಕು, ಹಂಗಿರ್ಬೇಕು ಆ ಲುಕ್ ಅಂತೇಳಿ ಅವ್ರು ಪರ್ಫಾರ್ಮ್ ಮಾಡಿ ತೋರಿಸಿದ್ರು. ಖುಷಿ ಆಗೋಯ್ತು ನಿಜವಾಗ್ಲೂ. ಒಬ್ಬ ಸ್ಟಾರು ಅಷ್ಟು ದೊಡ್ಡವರು ಅಷ್ಟು 1 hour 1/4 ಗಂಟೆ ಕತೆ ಕೇಳೋ ಅಷ್ಟು ತಾಳ್ಮೆಯಿಂದ ಕತೆ ಕೇಳಿ ಅದನ್ನು ಅಷ್ಟು ಇನ್ವಾಲ್ವ್ ಆಗಿ ಅದು ನಿಜವಾಗ್ಲೂ ನಂಗೆ ಖುಷಿ ಆಯಿತು. ಆಮೇಲೆ ಒಂದಷ್ಟು ಕರೆಕ್ಷನ್ ಹೇಳಿದ್ರು. ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇತ್ತು, ಆ ಕ್ಯಾರೆಕ್ಟರ್ ಟ್ರ್ಯಾಕ್ ಹೀರೋಗೆ ಅದಕ್ಕೊಂಚೂರು ಲಿಂಕ್ ಕೊಡಿ, ಇಲ್ಲಾಂದ್ರೆ ಅದು ಬೇರೆ ಆಗಿಬಿಡುತ್ತೆ, ಲಿಂಕ್ ಕೊಡಿ, ಮಿಕ್ಕಿದೆಲ್ಲ ಚೆನ್ನಾಗಿದೆ ಹಂಗೆ ಅಂತಂದು. ಆಮೇಲೆ ನಮ್ಮ ಎಡಿಟರ್ ಹತ್ರ ಕೇಳಿದೆ, ಅವರು ಮಾತಾಡ್ತಿದ್ರು ತಮಿಳಲ್ಲಿ ಕೇಳಿದೆ, ಸರ್ ಹೇಳಿ ಹೆಂಗೆ ಓಕೆ ಅಂತ. ಇಲ್ಲ ಚೆನ್ನಾಗಿ ಮಾಡಿದ್ದಾರೆ, ನಾನು ಚೆನ್ನಾಗಿಲ್ಲ ಅಂದರೆ ಇಂಟರ್ವಲ್ಲೇ ನಾನು ಕಳಿಸ್ಬಿಡ್ತಾಯಿದ್ದೆ. ನಾನು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಆ ಲಿಂಕ್ಗಳೆಲ್ಲ ಒಂದಕ್ಕೊಂದು ಕೊಟ್ಟಿರೋದು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಹೇಳಿದ್ರು ಅವ್ರು, ಎಕ್ಸ್ಪ್ಲೇನ್ ಮಾಡಿದ್ರು ನೀಟಾಗಿ ಚೆನ್ನಾಗಿದೆ ಅಂತ. ಪರವಾಗಿಲ್ಲ, ಖುಷಿ ಆಯಿತು. ಅದಾಗಿ ಸರಿ ಆಯಿತು, ನೆಕ್ಸ್ಟ್ ಮೀಟಿಂಗ್ ಅದೊಂಚೂರು ರೆಡಿ ಮಾಡ್ಕೊಂಬರ್ತೀನಿ, ಪ್ರೊಡ್ಯೂಸರ್ ಕರ್ಕೊಂಬರ್ತೀನಿ ಅಂತ ಹೇಳಿ ಮಾಡಿದ್ವಿ. ಆ ಟೈಮಲ್ಲಿ ನಮ್ಮದು ಇಲ್ಲಿ ಪ್ರೊಡ್ಯೂಸರ್ ಸ್ವಲ್ಪ ಒಂಚೂರು ಇದಾಯಿತು, ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ ಆಯಿತು. ಅಷ್ಟರಲ್ಲಿ ಶಿವಣ್ಣಗೂ ಹುಷಾರಿಲ್ಲದೆ ಸ್ವಲ್ಪ ಸಿಂಗಾಪುರ್ಗೇನೋ ಹೋಗೋದಿತ್ತು, ಕೈ ಫ್ರ್ಯಾಕ್ಚರ್ ಆಗಿತ್ತು, ಹಂಗೆ ಡಿಲೇ ಆಯಿತು. ಅಷ್ಟರಲ್ಲಿ ಕೊರೋನಾ ಬಂತು, ಅಲ್ಲೊಂದು ವರ್ಷ ಗ್ಯಾಪ್ ಆಯಿತು. ಹಾಗಾಗಿ ಈಗ ಇನ್ವೆಸ್ಟರ್ನ ರೆಡಿ ಮಾಡಿದ್ದೀವಿ. ಇನ್ನೊಂದು ಮೋಸ್ಟ್ಲಿ 2-3 ಮಂತ್ಸಲ್ಲಿ ನಾವು ಕಮಿಟ್ ಆಗ್ತೀವಿ ಶಿವಣ್ಣಂದು. ಈಗ ಅದೊಂದು ದೊಡ್ಡ ಬಜೆಟ್ ಒಂದಿದೆ ಕೈಲಿ. ಇನ್ನೊಂದು ಆ ಗ್ಯಾಪಲ್ಲೊಂದು ಗಲ್ಲಿ ಬಾಯ್ಸ್ ಅಂತೇಳಿ ಒಂದು ಮಕ್ಕಳ ಸಿನಿಮಾ ಮಾಡೋಣ ಅಂತೇಳಿ, ಒಂದು ಸ್ಲಮ್ ಹುಡುಗರದು ಒಂದು ಎಜುಕೇಷನ್ ಬೇಸ್ ಮೇಲೆ ಒಂದು ಕಮರ್ಷಿಯಲಾಗಿ, ಅಂದರೆ ಜನಗಳಿಗೆ ಏನು ಎಂಟರ್ಟೈನ್ಮೆಂಟ್ ಬೇಕು ಅದು ಇರುತ್ತೆ, ಜೊತೆಲಿ ಒಂದು ಚಿಕ್ಕ ಮೆಸೇಜ್ ಇದೆ. ಒಂದು 2 ಗಂಟೆ ಫುಲ್ ಕಾಮಿಡಿ ವಿತ್ ಮೆಸೇಜ್ ಎಮೋಷನಲ್ಲಿರೋ ಪ್ಯಾಕ್ಡ್ ಒಂದು ಸಿನಿಮಾ ರೆಡಿ ಮಾಡ್ತಾಯಿದ್ದೀವಿ. ನೋಡೋಣ ಎಲ್ಲಿವರೆಗಾಗುತ್ತೆ. ನೀವು ನಮ್ಮ ಕೈಲಿ ಏನೇನಾಗುತ್ತೆ ಅದು ಮಾಡಿ ಈ ಸಿನಿಮಾ ಒಂದು ಗೆಲ್ಲೋ ಥರ ಮಾಡ್ತೀನಿ. ನೀವೆಲ್ಲರೂ ಈ ಕೋಸ್ಟಲ್ ಕನ್ನಡ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ತೆ. ನಾನು ಹೊನ್ನವಳ್ಳಿ ಕೃಷ್ಣ ಅಂತ. ಇದು ಮುತ್ತುರಾಜ್ ಯೂನಿವರ್ಸಿಟಿ ಅಂತ ಅಂದ್ಕೊಂಡೆ. ನಾನು ಗ್ರಾಚಾರಕ್ಕೆ ಪಾರ್ವತಕ್ಕ ಕೂತಿದ್ರು. ಆ 4 ಜನ ನಾಯಕರಲ್ಲಿ ನಾನೊಬ್ಬ. ಭಕ್ತ ಪ್ರಹ್ಲಾದ ಚಿತ್ರ ಬಂದಾಗ
ಕೃಷ್ಣ ಹೆದರಿಕೆ ಆಗಲ್ವಾ ಅಂತಾನೆ. ಇಲ್ಲ, ಆಗಲ್ಲ ಅಪ್ಪು, ಏನೂ ಆಗಲ್ಲ. ಸುಗುಳುಪದೇನ್ ಸಖಿಸು ದಿನವಿದೆ, ಮಂಜುಳ ಮಲ್ಲಿಗೆ ಮೋದಮಯ. ನೀನು ಶೇಕ್ ಮಾಡಲ್ಲ, ಶೇಕ್ ಮಾಡಿಸ್ತೀಯ ಅಂತ ಹೇಳೋದು ಶಿವಣ್ಣ. ಕೊಂಡ್ರೆ ಹಾಸ್ಗೆ ಲತಾ ಜೊತೆ ಮಾಡಿಲ್ಲ. ಹಾಸ್ಗೆ ಲತಾ ಅಲ್ಲಪ್ಪ, ಆಶಾ ಲತಾ.